ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಮತ್ತೊಂದು ವಿಶೇಷ ಸೇವೆ ಆರಂಭಗೊಂಡಿದೆ. ಅದು ಫಿಲಿಪ್ಸ್ ಅಫಿನಿಟಿ 70 ಅಲ್ಟ್ರಾಸೌಂಡ್ಸ್ ಸೇವೆ. ಇದು ಬಹಳ ವಿಶೇಷವಾದಂಥ ತಂತ್ರಜ್ಞಾನವನ್ನು ಹೊಂದಿದ್ದು ಗರ್ಭದಲ್ಲಿ ಇರುವಂತಹ ಚಿತ್ರಣವನ್ನು ಹೆಚ್ಚಾಗಿ ಕೊಡುವಂತಹ ಒಂದು ವಿಶೇಷವಾದಂತಹ ತಂತ್ರಜ್ಞಾನದ ಸೇವೆ ಇಲ್ಲಿ ಲಭ್ಯವಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಬಂದಿರುವಂತಹ ಯಂತ್ರೋಪಕರಣಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಂತ್ರೋಪಕರಣಗಳನ್ನು ಉದ್ಘಾಟನೆ ಆಗ್ತಾ ಇರುವಂತಹ ದಿನದ ಎಲ್ಲ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ರಿ. ಏನಿದು ಫಿಲಿಪ್ಸ್ ಅಫಿನಿಟಿ 70 ಅಲ್ಟ್ರಾಸೌಂಡ್ ಅಂದರೆ ಮತ್ತು ಇದರ ವಿಶೇಷತೆಗಳೇನು, ಇದರ ಸೇವೆಗಳೇನು ಅನ್ನುವಂಥದ್ದನ್ನು ತಿಳ್ಕೊಳ್ಳುವ. ನಮ್ಮ ಜೊತೆಗೆ ಬೆನಕ ಆಸ್ಪತ್ರೆಯ MD ಆಗಿರುವಂತಹ ಡಾಕ್ಟರ್ ಗೋಪಾಲಕೃಷ್ಣ ಬೆನಕ ಸರ್ ಇದ್ದಾರೆ. ಸರ್, ಏನಿದು ಫಿಲಿಪ್ಸ್ ಅಫಿನಿಟಿ 70 ಅಲ್ಟ್ರಾಸೌಂಡ್? ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈಗಾಗಲೇ ಹೇಳಿದ ಹಾಗೆ ಅಫಿನಿಟಿ 70 ಅಲ್ಟ್ರಾಸೌಂಡ್ ಅಂದರೆ ಅಲ್ಟ್ರಾಸೌಂಡ್ ಸಿಸ್ಟಮ್ ಅನ್ನೋದು ನಮ್ಮಲ್ಲಿ ಆಲ್ರೆಡಿ ಇತ್ತು. ಅದರಲ್ಲಿ ಒಂದು ಉತ್ತಮವಾದಂಥ ಒಂದು ಯಂತ್ರ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ಸಲ ಕೆಲವೊಂದು ವಿಚಾರಕ್ಕಾಗಿ ನಾವು ಗರ್ಭಿಣಿ ಸ್ತ್ರೀಯರನ್ನಿರ್ಬೋದು ಅಥವಾ ನವಜಾತ ಶಿಶುಗಳನ್ನಿರ್ಬೋದು ಹೈಯರ್ ಇದಕ್ಕೋಸ್ಕರ ಏನು ನಮ್ಮ ಸ್ಕ್ಯಾನಿಂಗ್, ಉದಾಹರಣೆಗೆ ಸಣ್ಣ ಮಗುವಿನ ಹೃದಯದಲ್ಲಿ ಏನಾದ್ರು ತೊಂದರೆ ಇದ್ದರೆ ಅದನ್ನು ಕಂಡುಹಿಡಿಲಿಕ್ಕೋಸ್ಕರ ಇಕೋ ಅಂತ ಮಾಡ್ತಾರೆ. ಅದು ಈ ಮಾಮೂಲಿ ಅಲ್ಟ್ರಾಸೌಂಡ್ ಮಿಷಿನ್ಗಳಲ್ಲಿ ಆಗೋದಿಲ್ಲ, ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಸೊ ಆವಾಗ ನಾವು ಅದನ್ನು ಮಂಗಳೂರಿಗೆ ಕಳಿಸ್ತಾ ಇದ್ವಿ. ಈಗ ಈ ಯಂತ್ರ ಬಂದ ಮೇಲೆ ಅತ್ಯಂತ ಏನು ನೂತನ ಮಗು, ಇವತ್ತು ಹುಟ್ಟಿದ ಮಗುವಿದ್ದು ಕೂಡ ಹೃದಯದ್ದು ನಾವು ಇಕೋ ಮಾಡ್ಬೋದು. ಆ ಹೃದಯದಲ್ಲಿ ಏನಾದರೂ ತೊಂದರೆ ಇದ್ದರೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀಯರಲ್ಲಿ ಭ್ರೂಣದಲ್ಲಿರುವಂತಹ ಮಗುವಿನ ಹೃದಯದ ಕಂಪ್ಲೀಟ್ ಚಿತ್ರಣವನ್ನು ನಾವು ಈ ಸ್ಕ್ಯಾನಿಂಗ್ ಮುಖಾಂತರ ಪಡಿಬೋದು. ಅದರಿಂದಾಗಿ ಏನು ಪ್ರಾರಂಭದಲ್ಲಿ ಆ ಮಗುವಿಗೆ ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ನಾವು ಕಂಡುಹಿಡ್ಕೋಬೋದು. ಆ ಒಂದು ದೃಷ್ಟಿಯಿಂದ ಹಾಗೂ ನಾವು ನಿಮಗೆ ಗೊತ್ತಿರುವ ಹಾಗೆ ಈಗ ನಾವು 23 ವರ್ಷ ಮುಗಿಸಿ 24ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾಯಿದ್ದೀವಿ. ನಾವು ವರ್ಷ ಉತ್ತಮ ಗುಣಮಟ್ಟದ ಸೇವೆಗಳನ್ನು ನಾವು ಕೊಡ್ತಾ ಬಂದಿದ್ದೇವೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನತೆಗೆ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಸಂದರ್ಭದಲ್ಲಿ ನಾನು ಈ ಉತ್ತಮವಾದಂಥ ಒಂದು ಸ್ಕ್ಯಾನಿಂಗ್ ಮಿಷನನ್ನು ನಮ್ಮ ಆಸ್ಪತ್ರೆಯಲ್ಲಿ ಅಳವಡಿಸಿದ್ದೇನೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದು ಸರ್, ಇದರ ಆರಂಭ ಇದನ್ನು ತಂದು ಅಳವಡಿಕೆ ಮಾಡಿದ್ದರಿಂದ ಬೇರೆ ಇಲ್ಲಿ ಜಿಲ್ಲೆಯಲ್ಲಿ ಇಂತಹದೊಂದು ಫೆಸಿಲಿಟಿ ಇರುವಂತಹ ಎಷ್ಟು ಆಸ್ಪತ್ರೆಗಳಲ್ಲಿ ಒಂದು ಹಾಸ್ಪಿಟಲ್ ಬೆನಕೀಗ? ಜಿಲ್ಲೆಯಲ್ಲಿ ಬಹಳಷ್ಟು ಇರ್ಬೋದು. ತಾಲೂಕಿನಲ್ಲಿ ಪ್ರಾಯಶಃ ಅಫಿನಿಟಿ 70 ಅಂದರೆ ಇಷ್ಟು ಹೈಯರ್ ಎಂಡ್ ಇದ್ದ ಸ್ಕ್ಯಾನಿಂಗ್ ಮಿಷನ್ ನಾವೇ ಹಾಕ್ತಿರೋದು ನಾನು ಭಾವಿಸಿದ್ದೇನೆ. ಇನ್ನೊಂದು 10 ವರ್ಷಕ್ಕೆ ಇದು, ಯಾಕಂದರೆ ನಾವು ಮುಂದಿನ ದಿನಗಳಿದ್ದ ಯೋಚನೆ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡುವ ದೃಷ್ಟಿಯಲ್ಲಿ ಹಾಗೂ ಏನು ಕ್ವಿಕ್ಕಾಗಿ ಅಂತ ಹೇಳ್ತೇವೆ ಅಥವಾ ಶೀಘ್ರದಲ್ಲಿ ಅಥವಾ ಕ್ಷಿಪ್ರವಾಗಿ ನಾವು ಸ್ಕ್ಯಾನಿಂಗ್ ಮಾಡಲಿಕ್ಕಾಗ್ತದೆ. ತುಂಬ ಹೊತ್ತು ಬೇಕಾಗೋದು. ಈಗ ನಮಗೆ ರೇಡಿಯಾಲಜಿಸ್ಟ್ಗಳೆಲ್ಲ ಮಂಗಳೂರಿಂದ ಬರುವವರಿಗೆ ಬೇಗನೆ ಪೇಷಂಟ್ಗಳನ್ನು ಅತಿ ಶೀಘ್ರದಲ್ಲಿ ಕೆಲವೊಂದು ರೋಗಗಳನ್ನು, ಹಲವಾರು ರೋಗಗಳನ್ನು ಇದರಲ್ಲಿ ಪತ್ತೆ ಹಚ್ಚಬಹುದು ನಾವು. ಇದರಲ್ಲಿ ಕೆಲವು ಸಲ ಕರೆಕ್ಟಾಗಿ ಗೊತ್ತಾಗದಿದ್ದರೆ ನಾವು ಅದನ್ನು ಮತ್ತೆ ಹೈಯರ್ ಇದಕ್ಕೆ ಮಂಗಳೂರಿಗೆ ಕಳಿಸಬೇಕಾಗ್ತದೆ, MRI ಮಾಡಿ ಅಥವಾ ಇನ್ನೊಂದು ಟೆಸ್ಟ್ ಮಾಡಿ. ಅದರಿಂದಾಗಿ ಜನತೆಗೆ ತೊಂದರೆ ಆಗ್ತದೆ. ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಫಾರ್ ಎಕ್ಸಾಂಪಲ್ ಸಣ್ಣ ಮಟ್ಟದ ಹೇಳಬೇಕಾದ್ರೆ ಅಪೆಂಡಿಕ್ಸ್ ಕೂಡ ಆ ಮುಂಚಿನ ಯಂತ್ರಕ್ಕೂ ಈಗಿನ ಯಂತ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಇದರಲ್ಲಿ ಬಹಳ ನಿಖರವಾಗಿ ಬಹಳಷ್ಟು ಬೇಗನೆ ನಾವು ಪತ್ತೆ ಹಚ್ಚಬಹುದು. ಅಷ್ಟೇ ಅಲ್ಲ, ನೋಡಿ, ಕುತ್ತಿಗೆಯಲ್ಲಿರುವಂತಹ ಒಂದು ರಕ್ತನಾಳಗಳು ಈ ಪಕ್ಷಾಘಾತ ಆಗುವ ಸಂದರ್ಭಗಳಲ್ಲಿ ಕುತ್ತಿಗೆಯಲ್ಲಿ ರಕ್ತನಾಳಗಳು ಕೂಡ ಬ್ಲಾಕ್ ಆಗ್ತವೆ. ಆ ರಕ್ತನಾಳಗಳ ಬ್ಲಾಕನ್ನು ಇದರಲ್ಲಿ ನಮ್ಮ ಈ ನೂತನ ಮಿಷಿನ್ಗಳಲ್ಲಿ ಅತ್ಯಂತ ಶೀಘ್ರವಾಗಿ ಪತ್ತೆ ಹಚ್ಚಲಿಕ್ಕೆ ಸಾಕಾರ ಆಗ್ತದೆ. ಅಷ್ಟೇ ಅಲ್ಲ, ಹೃದಯದ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಕೂಡ ಇಕೋ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಮಂಗಳೂರಿನ ಖ್ಯಾತ ಹೃದಯ ತಜ್ಞರಂತ ಡಾಕ್ಟರ್ ಪದ್ಮನಾಭ ಕಾಮತ್ ಬರ್ತಾರೆ, ನರಸಿಂಹ ಪೈ ಬರ್ತಾರೆ, ಡಾಕ್ಟರ್ MN ಭಟ್ ಬರ್ತಾರೆ. ಇವರೆಲ್ಲರೂ ಬಂದಾಗ ಈ ಹೃದಯದ ಇಕೋ ಮಾಡುವಾಗ ನಮಗೆ ಕೆಲವೊಂದು ಕಾಯಿಲೆಗಳನ್ನು ಶೀಘ್ರವಾಗಿ ಪತ್ತೆ ಹಚ್ಚಲಿಕ್ಕೆ ಬಹಳಷ್ಟು ಸುಲಭ ಆಗ್ತದೆ. ಹಾಗಾಗಿ ಮುಂಚೆ ಏನು ಮಂಗಳೂರಿಗೆ ಕಳಿಸ್ತಾ ಇದ್ದೀವಿ ಹೆಚ್ಚಿನ ಸಂದರ್ಭಗಳಲ್ಲಿ, ಅವೆಲ್ಲ ಈಗ ಇಲ್ಲಿಯೇ ನಮ್ಮ ಆಸ್ಪತ್ರೆಯಲ್ಲಿ ಅಂಥ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಆಗ್ತದೆ, ಜೊತೆಗೆ ಚಿಕಿತ್ಸೆ ಕೊಡಲಿಕ್ಕೆ ಕೂಡ ಸಹಕಾರಿಯಾಗ್ತದೆ. ಹಾಗೆ ಈ ಅಬ್ಡಾಮಿನಲ್ ಸ್ಕ್ಯಾನ್ ಅಂತ ಹೇಳ್ತಾರೆ, ಹೊಟ್ಟೆಯ ಸ್ಕ್ಯಾನ್ಗಳಲ್ಲಿ ಕೂಡ ಹಲವಾರು ಕಾಯಿಲೆಗಳನ್ನು, ಈಗ ಸ್ಟೋನ್ಗಳಿರ್ಬೋದು ಅಥವಾ ಬೇರೆ ಬೇರೆ ತೊಂದರೆಗಳನ್ನು ಅತಿ ಶೀಘ್ರದಲ್ಲಿ ಜೊತೆಗೆ ಸ್ಪಷ್ಟವಾಗಿ ನಮಗೆ ಪತ್ತೆ ಹಚ್ಚಲಿಕ್ಕೆ ಈ ಮೆಷಿನು ಸಹಾಯ ಆಗ್ತದೆ. ಅಷ್ಟೇ ಅಲ್ಲ, ಗರ್ಭಿಣಿ ಸ್ತ್ರೀಯರಲ್ಲಿ ಭ್ರೂಣದ ಅನಾಮಲಿ ಅಂತ ಹೇಳ್ತಾರೆ. ಅನಾಮಲಿ ಅಂದರೆ ಆ ಮಗುವಿಗೆ ಏನಾದರೂ, ಎಲ್ಲಿ ಗರ್ಭದಲ್ಲಿರುವಂಥ ಮಗುವಿಗೆ ಏನಾದರೂ ಕಾಯಿಲೆಗಳಿದ್ದರೆ, ಕಾಲು ಊತ, ಕಾಲಲ್ಲಿ ನ್ಯೂನತೆ ಇದ್ದರೆ, ಏನೇ ನ್ಯೂನತೆ, ಯಾವ ನ್ಯೂನತೆಗಳಿದ್ದರೂ ಕೂಡ ಅದನ್ನು ಪತ್ತೆ ಹಚ್ಚುವಲ್ಲಿ ಈ ಯಂತ್ರ ಬಹಳಷ್ಟು ಸಹಕಾರಿಯಾಗ್ತದೆ.
ನಾವು ಪ್ರಾಥಮಿಕ ಹಂತದಲ್ಲಿ ಅಂತಹ ಕಾಯಿಲೆಗಳನ್ನು ಪತ್ತೆ ಹಚ್ಚಿದರೆ ಗರ್ಭಿಣಿ ಸ್ತ್ರೀಯರಿಗೆ ಸೂಕ್ತವಾದಂಥ ನಿರ್ಧಾರ ತಗೊಳ್ಳಿಗೂ ಕೂಡ ಇದು ಬಹಳಷ್ಟು ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈ ನೂತನ ಅಲ್ಟ್ರಾಸೌಂಡ್ ಖಂಡಿತವಾಗಲೂ ಉತ್ತಮ ರೀತಿಯಲ್ಲಿ ಅದನ್ನು ಇದು ಮಾಡ್ತದೆ, ಡಯಾಗ್ನೋಸ್ ಮಾಡ್ತದೆ ಅರ್ಲಿ ಸ್ಟೇಜಲ್ಲಿ. ಹೌದು, ಮಗುವಿಗೆ ಏನು ತೊಂದರೆ ಇದ್ದರೆ ಅಂಥದ್ದೆಲ್ಲ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ 5ನೇ ತಿಂಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ. ಆ ಸಂದರ್ಭಗಳಲ್ಲಿ ಈ ಯಂತ್ರದಿಂದ ಉತ್ತಮ ರೀತಿಯಂತಹ ನಮಗೆ ಇಮೇಜ್ ಸಿಗ್ತದೆ. ಉತ್ತಮ ರೀತಿಯಲ್ಲಿ ಏನೋ ತೊಂದರೆ ಇದ್ದರೆ ಅದನ್ನು ಆವಾಗಲೇ ಅವರಿಗೆ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಆಗ್ತದೆ. ಆ ದೃಷ್ಟಿಯಲ್ಲಿ ಇದನ್ನು ನಾನು ಅಳವಡಿಸಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಗ್ಗೆ ಉದ್ಘಾಟನೆಯ ದಿನ ಅತಿಥಿಗಳು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದರೆ ನೋಡೋಣ. ನಮ್ಮ ಪ್ರತಿಯೊಂದು ಜೀವನದ ಆಯಾಮ ಕೂಡ ಧರ್ಮದಿಂದ ಆಧಾರಿತವಾಗಿದೆ. ಅದು ಸತಿ ಧರ್ಮ ಇರ್ಬೋದು, ಪತಿ ಧರ್ಮ ಇರ್ಬೋದು, ಅಧ್ಯಾಪಕ ಧರ್ಮ ಇರ್ಬೋದು, ವೈದ್ಯ ಧರ್ಮ ಇರ್ಬೋದು, ಎಲ್ಲವೂ ಕೂಡ ಧರ್ಮಕ್ಕೆ ಆಧಾರವಾಗಿದೆ. ಆ ಒಂದು ಧರ್ಮಾಧಾರಿತವಾದಂಥ ವೈದ್ಯ ಬದುಕನ್ನು ಇವತ್ತು ನಮ್ಮ ಶಿಷ್ಯರಾದ ಬೆರಕ ಹಾಸ್ಪಿಟಲ್ನ ಗೋಪಾಲಕೃಷ್ಣ ದಂಪತಿಗಳು ಆಡ್ಕೊಂಡು ಬಂದಿದ್ದಾರೆ. ಮನುಷ್ಯರ ಬದುಕಿನಲ್ಲಿ ಭರವಸೆ ಮುಖ್ಯ. ಹಾಗೆ ನಾವು ನಮ್ಮ ಕ್ಷೇತ್ರಕ್ಕೆ ಬಂದು ಸುಮಾರು ಒಂದು 16 ವರ್ಷ ಹೋಗ್ತಾ ಇದ್ದೀವಿ. ಮನುಷ್ಯರಿಗೆ ಬೇಕಾಗಿರೋದು ಅವರಿಗೆ ನೆಮ್ಮದಿ. ಆಲ್ರೈಟ್ ಗೋನ ಅಂತ ಹೇಳಿದರೆ ಡಾಕ್ಟರ್ ಒಂದ್ಸಲ ಈಗ ಪರೀಕ್ಷೆ ಮಾಡಿ ನೀನು ಚೆನ್ನಾಗಿದ್ಯಪ್ಪ ಹೋಗುತ್ತೆ ಹೇಳಿದರೆ ಅರ್ಧ ಕಾಯಿಲೆನೇ ಗುಣ ಆಗ್ತದೆ. ಧೈರ್ಯ ತುಂಬಂಥ ಕೆಲಸ. ಮತ್ತು ಇಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು ತನ್ನ ಆಸ್ಪತ್ರೆ ವ್ಯಾಪ್ತಿಯಲ್ಲಿ ಎಷ್ಟು ನಿಭಾಯಿಸ್ಕೊಂತ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಅವನ್ನು ಪೂರ್ತಿ ನಿಭಾಯಿಸ್ತಾರೆ. ಒಂದು ವೇಳೆ ತನ್ನಲ್ಲಿ ನಿಭಾಯಿಸಲಿಕ್ಕೆ ಆಗದಂಥ ಕೇಸ್ ಇದ್ದರೆ ಇಮಿಡಿಯೇಟ್ ಬೇರೆ ತನಗಿಂತ ಹೆಚ್ಚಿನ ಎಲ್ಲಿ ಇದೊಂದು ಸಿಸ್ಟಮ್ಸ್ ಎಲ್ಲಿ ಉಂಟು ಅಲ್ಲಿ ಕಳಿಸ್ತಾರೆ. ಅದು ಕೂಡ ಒಂದು ಉದಾತ್ತವಾದ ಗುಣ ಅಂತ ಹೇಳ್ಬೋದು ನಾವು. ಮತ್ತು ಬಡವರಿಗೆ ಬಂದಾಗ ತನ್ನ ಕೈಲಾದಷ್ಟು ಎಷ್ಟು ಸಹಕಾರ ಮಾಡಲಿಕ್ಕೆ ಅದನ್ನು ಮಾಡ್ತಾ ಇದ್ದಾರೆ. ನಾವು ಕಣ್ಣಾರೆ ಕಂಡಿದ್ದೇವೆ, ನೋಡಿದ್ದೇವೆ. ಇವತ್ತು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಬಹುತೇಕ ಜನರ ಪ್ರೀತಿಗೆ ಪಾತ್ರರಾದಂಥ ಒಂದು ಒಳ್ಳೆಯ ಆಸ್ಪತ್ರೆ ಅಂದರೆ ಬೆನಕ ಅಂತ ಹೇಳ್ಬೋದು. ನಾವು ಹೆಮ್ಮೆಯಿಂದ ಹೇಳ್ಬೋದು. ಅವರ ಮಕ್ಕಳ ಉಪಾಧಿಯಲ್ಲಿರುವಂಥ ದಾದಿಯರು, ಸಿಸ್ಟರ್ಸ್ ಇರ್ಬೋದು, ಅವರ ಸೇವೆ ಕೂಡ ಹಾಗೆ ಇರ್ತದೆ. ಈ ಲೋಕದಲ್ಲಿ ನಾವು ಜನರ ಪ್ರೀತಿಯನ್ನು ಗಳಿಸಬೇಕಂದ್ರೆ ಸೇವೆ ಸರಿಯಾಗಿರಬೇಕು. ಅದಕ್ಕೆ ನಾನು ಹೇಳಿಕ್ಕೆ ನೀವು ಕಾಯಿಲೆಗೆ ಮದ್ದು ಕೊಡ್ತೀರಿ, ಪ್ರಾಣಕ್ಕೆ ಮದ್ದು ಕೊಡಲಿಕ್ಕೆ ಆಗೋದಿಲ್ಲ, ಮರಣಕ್ಕೆ ಮದ್ದು ಕೊಡಲಿಕ್ಕೆ ಆಗೋದಿಲ್ಲ, ಕಾಯಿಲೆಗೆ ಮದ್ದು ಕೊಡ್ಬೋದು. ಹಾಗೆ ನಮ್ಮ ಈ ಬೆನಕ ಹಾಸ್ಪಿಟಲ್ನಲ್ಲಿ ಆಯುಷ್ಯ ಇದ್ದವನ ಆರೋಗ್ಯವನ್ನು ಉಳಿಸುವಲ್ಲಿ ನಿರಂತರ ಶ್ರಮವಹಿಸ್ತಾ ಇದ್ದಾರೆ. ಒಂದು ಪ್ರಶ್ನೆ, ಆಯುಷ್ಯ ಇದ್ದವನ ಆರೋಗ್ಯವನ್ನು ಉಳಿಸ್ಕೊಡೋದು ಅದು ಎಲ್ಲ ದೇವರು ಹೇಳುದು, ದೇವತೆಗಳು ಹೇಳುದು, ಮನುಷ್ಯರಿಗೆ ಆಯುಷ್ಯವನ್ನು ಹೆಚ್ಚು ಮಾಡಲಿಕ್ಕೆ ಆಗುವುದಿಲ್ಲ. ಆಗುತ್ತೆ, ಅದು ಸಿದ್ಧರು ಮಾತ್ರ. ನಮ್ಮ ಗುರುಗಳಂತ ನಿತ್ಯಾನಂದರು ಸತ್ತವರನ್ನು ಬದುಕಿಸುತ್ತಾರೆ. ಅಂತ ಪ್ರಕೃತಿಯನ್ನು ಮೀರಿದಂಥ ಅಲೌಕಿಕವಾದಂಥ ಸಿದ್ಧರಿಗೆ ಮಾತ್ರ ಸಾಧ್ಯ ಇದೆ. ಮೆಡಿಕಲ್ ಸೈನ್ಸಿಂದ ಆಗೋದಿಲ್ಲ. ಆಗಿರುವಾಗ ನಿಮಗೆ ಏನೆಲ್ಲ ವ್ಯವಸ್ಥೆಗಳು ಸಿಗಬೇಕು, ಆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ನಮ್ಮ ಬೆನಕ ಆಸ್ಪತ್ರೆ ಮಾಡ್ತಾ ಇದೆ. ಅದರಲ್ಲಿ ದಿನದ ಬಹುತೇಕ ಗಂಟೆ ನಾವು ಯಾವಾಗ ಫೋನ್ ಮಾಡಿದ್ರೆ ಸುಮಾರು 16 ವರ್ಷದಲ್ಲಿ ನನಗೆ ಫೋನಿಗೆ ಸಿಗದಂಥ ಸಂದರ್ಭವೇ ಬರಲಿಲ್ಲ. ಡಾಕ್ಟರ್ ಇಮಿಡಿಯೇಟ್ ರಿಪ್ಲೈ ಅದು ಬೇಕಾದ್ದು ನಮಗೆ. ಎಷ್ಟೋ ಸಲ ಡಾಕ್ಟ್ರು ದೊಡ್ಡ ದೊಡ್ಡ ಆಗ್ತಾ ಹೋಗುವಾಗ ಫೋನಿಗೆ ಸಿಗದೇ ಇರ್ತಕ್ಕಂಥ ಕಥೆಗಳು ಬರ್ತದೆ. ಇಲ್ಲಿರ್ತೇವೆ ಬೇರೆ ಬೇರೆ ಕಡೆ ಅವರ ಸ್ಥಿತಿಗತಿಗಳು ದೊಡ್ಡದಾದಾಗ. ಆದರೆ ನಮ್ಮ ಸ್ಥಿತಿ ಏನಂದರೆ ಇವತ್ತೊಬ್ಬ ಸಾಮಾನ್ಯ ಪೇಷಂಟು ಕೂಡ ಫೋನ್ ಮಾಡಿದಾಗ ಡಾಕ್ಟ್ರು ಸಿಕ್ಕಿದಂತೆ ಅವನ ಅರ್ಧ ಕಾಯಿಲೆ ಕಮ್ಮಿ ಆಗ್ತದೆ. ಆ ಕೆಲಸವನ್ನು ಇವತ್ತು ನಮ್ಮ ಬೆನಕದ ಇವರು ನಮ್ಮ ಮುಖ್ಯಸ್ಥರಂತ ಡಾಕ್ಟರ್ ಗೋಪಾಲಕೃಷ್ಣ ದಂಪತಿಯವರು ಮಾಡ್ತಾ ಇದ್ದಾರೆ. ಈ ಆಸ್ಪತ್ರೆ ಎಲ್ಲ ಆಯಾಮಗಳಲ್ಲಿ ಏನು ನಮ್ಮ ರೋಗಿಗಳಿಗೆ ಬೇಕಾದಂಥ ಯಾವ ಯಂತ್ರಗಳು ಬೇಕು, ಉಪಕರಣಗಳು ಬೇಕು, ಅದೆಲ್ಲ ಮುಂದೆ ಇದರಿಂದ ನಮ್ಮ ಎಲ್ಲ ಜನರಿಗೆ ಅನುಕೂಲ ಆಗಲಿ, ಪ್ರಯೋಜನ ಆಗಲಿ. ಹೆಚ್ಚೆಚ್ಚು ಈ ಮೊದಲು ಯಾವ ರೀತಿಯಲ್ಲಿ ಬೆನಕಕ್ಕೆ ನೀವು ಸ್ಪಂದಿಸ್ತಾ ಇದ್ದೀರಾ, ಹಾಗೆ ನಿಮ್ಮ ಎಲ್ಲ ಬೇಕು ಬೇಡಗಳಿಗೆ ಈ ಬೆನಕ ಆಸ್ಪತ್ರೆ ಪೂರ್ವವಾಗಿ ಬೆಳೀಲಿ. ಇದೊಂದು ನಮ್ಮ ಇಡೀ ಜಿಲ್ಲೆಯಲ್ಲಿ ಮುಂದಿನ ದಿವಸದಲ್ಲಿ ಹೆಮ್ಮರವಾಗಿ ಬೆಳೆದು ಎಲ್ಲ ಜನರಿಗೆ ಸುಖ, ನೆಮ್ಮದಿ, ಶಾಂತಿಯನ್ನು, ಆಸನೆಯನ್ನು ಕೊಡ್ತಕ್ಕಂಥ ತಾನಾಗಲಿ ಹಾರೈಸ್ತೇನೆ. Affinity 70 machine, which we are is like we have most of the in India is a leading installation we are having in the Philips based, and this machine is a capability of the biopsy and the even though whatever the elastography we used to call, and we don't want to be like before the generation. We don't want to take a needle prick and need to be they take a samples and all the things, because this machine is having the share wave is like it will be know what is the stiffness of that particular this one the tissues, and it will take and give it to the results before opening the something like tissues and that all. So it will be the completely it will go for the non-interventional. We don't want to injure the patients, and this machine is a capability of the doing the it's like the liver fat quantifications and the HRI, the hepatorenal index, the automatically, and it is goes first in the OB-GYN ways. In the A biometric one option is there. It's like we completely is like a AI based in the detecting the is like fetal or head and
abdomen and the feet, femur length. This is actually the one high frame rate machine which we can able to say, because if you want to be like one image, if you want to give me, is like before machines it will give the only 28 hertz. So it's like it will be, you may miss the something small stones and small diagnostic and all, but this machine will be never happen that, because the starting itself it will become the 40 hertz onwards. So it will be the better the image qualities, and we will never miss out in the minor things also in this particular the machine. So this board is having the more than the something 56 lakh channels, and it has the 4 probe capability machines, and we can able to adjust in the each by one. It's like without changing the probes. So this is a very less it's like a knowledgeous work with the for the doctors, and that they can able to concentrate for this on the patient diagnostic the it's like no completely focused level. ಕೆಲವೊಂದು ಕಾಯಿಲೆಗಳ ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೇಳಿ ಮಂಗಳೂರಿಗೆ ಕಳಿಸ್ಬೇಕಂತ ಅನಿವಾರ್ಯತೆ ಇಲ್ಲಿತ್ತು. ಆದರೆ ಇನ್ನು ಮುಂದೆ ಬಹಳಷ್ಟು ಕಾಯಿಲೆಗಳ ವಿಚಾರದಲ್ಲಿ ಮಂಗಳೂರಿಗೆ ಕಳುಹಿಸುವಂಥ ಅನಿವಾರ್ಯತೆ ಬರೋದಿಲ್ಲ. ಬದಲಾಗಿ ಈ ಮಿಷಿನ್ ಬಂದಿರೋದ್ರಿಂದ ಸಂಪೂರ್ಣವಾಗಿ ಇಲ್ಲೇ ಕಾಯಿಲೆ ಪತ್ತೆ ಹಚ್ಚುವ ಕಾರ್ಯ ಮತ್ತು ಅದಕ್ಕೆ ಪರಿಹಾರ ಒದಗಿಸುವಂಥ ಕಾರ್ಯ ಹಾಸ್ಪಿಟ್ಲಲ್ಲೇ ಆಗುತ್ತೆ ಅನ್ನುವಂಥದ್ದನ್ನು ಬೆನಕದ MD ಅವರು ಹೇಳಿದರು. ಜೊತೆಗೆ ಅತಿಥಿಗಳು ಕೂಡ ಈ ಒಂದು ಮಿಷಿನರಿ ಬಂದಿರೋದ್ರಿಂದ ಎಷ್ಟು ನೆರವಾಗುತ್ತೆ ಅನ್ನುವಂಥದ್ರ ವಿಚಾರದ ಬಗ್ಗೆ ಮಾತಾಡಿದರು. ಇದು ಸುದ್ದಿಯ ವಿಶೇಷ ವರದಿ. ಪಂಚೇಶ್ ಚಾರ್ಮಡ್ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಉಜಿರೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.